ಹೇಳುವುದಕ್ಕೆ ಈ ಕಣ್ಣುಗಳು ಸಾಲದು. ಅಂತಹ ವಿಶೇಷತೆ ನಿನ್ನಲ್ಲಿದೆ. ಹಾಗಾಗಿ ನೀನು ಯಾರು, ಎಲ್ಲಿಗೆ ಹೋಗುತ್ತಾರೆ? ಆ ಮನ್ಮಥ ಪಂಚಶರಗಳನ್ನು ಬಿಟ್ಟಾಗ ನಿನ್ನನ್ನು ಪಡೆಯಬೇಕೆಂಬ ಆಸೆ ಆಕಾಂಕ್ಷ ಹೆಚ್ಚುತ್ತಾ ಉಂಟು. ಬಾರೆ ಬಾ, ಮದುವೆ ಆಗಿದೆ. ಮದುವೆ ಬಾಣವನ್ನು ಜೋಡಿಸಿದ್ದೆ ತದ ಮತ್ತೆ ಕಾಣುವುದು ಅದರ ನನ್ನವಳು ಕಿರಿಕಿಯನ್ನು ನೆನೆಯುತ್ತಾ ನೆನೆಯುತ್ತಾ ಕಾಲದಲ್ಲಿ ಸಂಚರಿಸುತ್ತಿರುವ ವೇಳೆ ನನ್ನ ಅರಿವಿಲ್ಲದಂತೆ ನನ್ನ ಶಕ್ತಿ ಜಾರಿ ಹೋಯಿತಲ್ಲ. ಶಕ್ತಿ ಪಾಪವಾಗಿದೆ ಈ ಕಾಲಕ್ಕೆ.
ಕಾರ್ಯವನ್ನು ಆದಷ್ಟು ಬೇಗ ನೀನು ಪೂರೈಸಿ ಬರುವೆಯಾ? ಪ್ರಭೋ, ನೀವು ಬಿಡುಗಡೆ ಹೊಸ ಚಕ್ರವರ್ತಿಗಳೇ, ನೀವು ತಿಳಿಸಿದಂತಹ ಕಾರ್ಯವನ್ನು ಮಾಡುವಂತಹ ಹೊತ್ತಿಗೆ ಯಾವುದೇ ಕಷ್ಟ ಬಂದರೂ ಕೂಡ ಕಾಯದ ಹಂಗನ್ನೇ ತೊರೆದು ಮಾಡಿ ಮುಗಿಸುತ್ತೇನೆ, ಬಿಡಿಸಿದ್ದೇನೆ. ನೀವು ಕಟ್ಟಿರುವಂತಹ ಬರ್ಣಪಾತ್ರೆಯನ್ನು ಕೊಕ್ಕಿನಿಂದ ಕಚ್ಚಿ ಈ ಕ್ಷಣವೇ ಸಾಗುತ್ತೇನೆ ಎನ್ನುವ ಪುರ- ಜಾಗ್ರತೆ ಜಾಗ್ರತೆ. ಆಲಿಸು ಪ್ರಭು. ಗಗನ ಮಾರ್ಗದಲ್ಲಿ ಹಾಯಾಗಿ ಹಾರುವ ಕ್ಷಣದಲ್ಲಿ ಶ್ವೇತ ಕರುಣ ಒಂದು ವಿಶೇಷವಾದ ವಸ್ತುವನ್ನ ಹಿಡಿದು ಮುಂದುವರಿಯುತ್ತಾ ಇದೆ. ಈ ಸಮಯದಲ್ಲಿ ನನ್ನ ಪಾಲಿಗೆ ಸಿಗಬೇಕಾದಂತಹ ಮುತ್ತಿನ ಮಂಡಲವನ್ನು ನನ್ನ ಮನಕ್ಕೆ ತಿಳಿಯುತ್ತಾ ಇದೆ. ಶ್ವೇತ ಕರುಣವನ್ನ ತಡೆ
ನಿನಗೂ ಇಲ್ಲ ನನಗೂ ಇಲ್ಲದ ಹಾಗೆ ಪಡಿತೀಯಲ್ಲ. ಅಯ್ಯ